ನೀಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ತದನಂತರ ಹಲವಾರು ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ಆತ್ಮಹತ್ಯೆ, ಸಾವು, ಇದಕ್ಕೆ ಪ್ರತಿಭಟಿಸಿದಂಥ ಆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಪೊಲೀಸ್ ಬಲಪ್ರಯೋಗ ಮಾಡಿಕೊಂಡು ಲಾಠಿಯಲ್ಲಿ ಹೊಡೆಯುವಂಥದ್ದು. ಇದರ ಜೊತೆಯಲ್ಲಿ ಬಹುಶಃ ಪೊಲೀಸರ ಜೊತೆಯಲ್ಲಿ ಕೆಲವು ಮಟ್ಟ ಸ್ಥಳೀಯರು ಕೂಡ ಇವತ್ತು ಸೇರಿ ಹೊಡೆಯುವಂಥ ಒಂದು ದೃಶ್ಯಗಳು, ಇದನ್ನು ಪ್ರತಿಭಟಿಸಲಿಕ್ಕೆ ಹೋದಂತಹ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ನಿಂತಹ ರಾಜ್ಯದ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಇವತ್ತು ಅವರನ್ನು ಬಂಧಿಸಿ ಬಹುಶಃ ಅವರ ವಿರುದ್ಧ ಕ್ರಮ ತಗೊಂಡನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ. ಬಹುಶಃ ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಹೆತ್ತವರ ಆ ನೋವಿಗೆ ಇವತ್ತು ಧ್ವನಿಯಾಗಿ ನಿಂತಹ ಮತ್ತು ಪ್ರತಿಭಟಿಸುವಂಥ ವಿರುದ್ಧ ಈ ರೀತಿಯ ಕ್ರಮ ತೆಗೆದುಕೊಳ್ತಿರುವುದು ಇದು ಇಡೀ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅತ್ಯಂತ ದೊಡ್ಡ ಅಪಪ್ರಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ವಿಶ್ವದಲ್ಲೇ ಭಾರತ ದೇಶವನ್ನು ತಲೆದಗ್ಗಿಸುವಂತಹ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಬೇಡಿಕೆ ಅದು ಏನಿತ್ತು, ಅಥವಾ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಆ ಹೋರಾಟದ ಬೇಡಿಕೆ ಏನಿತ್ತು? ಇವತ್ತು ಪಾರ್ಲಿಮೆಂಟಲ್ಲಿ ಕೂಡ ಈ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಬಿಡೋದಿಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಲಿಕ್ಕೆ ಹೋದರೆ ಬಹುಶಃ ಇವತ್ತು ಅದನ್ನು ಮುಂದಕ್ಕಾಗಿ ಸಮಯ ವ್ಯರ್ಥ ಮಾಡಿ ಅಂತ ಅರ್ಥ ಮಾಡ್ತಾರಂತ ಹೇಳ್ತಾರೆ. ಹೊರಗಡೆ ಪ್ರತಿಭಟನೆ ಮಾಡಲಿಕ್ಕೆ ಹೋದರೆ ಲಾಠಿ ಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡೆದು ಅರೆಸ್ಟ್ ಮಾಡೋದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇಲ್ವಾ? ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಯುವಕರು ಸುಧಾರಣೆ ತರಲಿಕ್ಕೇನಿಲ್ವಾ? ಸುಧಾರಣೆ ಆಗದಂಥ ದೇಶ ಎಲ್ಲಿಯಾದರೂ ಇವತ್ತು ಅಭಿವೃದ್ಧಿ ಇದೆಯಾ? ಎಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಸುಮಾರು 20 ಯುವಕರು, ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಹುಶಃ ಆತ್ಮಹತ್ಯೆಗೊಳಪಟ್ಟು ಇವತ್ತು ಆ ಕ್ವಶನ್ ಪೇಪರ್ ಲೀಕಿಗೆ ಸಂಬಂಧಪಟ್ಟಾಗೆ ನೀಟಿನ ಆ ಮಾನಸಿಕ ಒತ್ತಡಗೊಳಪಟ್ಟು ಅವರು ಬಹುಶಃ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಆ ಒಂದು ಮಾನಸಿಕವಾದ ತೊಂದರೆಗೊಳಪಟ್ಟಿದ್ದಾರೆ. ಆ ತಂದೆ ತಾಯಂದಿರು ಇವತ್ತು ನೋವಿನಲ್ಲಿದ್ದಾರೆ. ಇದನ್ನು ಯಾರಾದರೂ ಒಬ್ಬ ನೈತಿಕ ಜವಾಬ್ದಾರಿ ಹೊತ್ತು ನಮ್ಮ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳು ತಪ್ಪ? ಅದು ಯಾರಿಗೆ ಇದರಲ್ಲಿ ಜವಾಬ್ದಾರಿ ಇಲ್ವಾ? ಈ ದೇಶದಲ್ಲಿ ಏನು ಬೇಕಾದ್ದು ಯಾರಿಗೆ ಬೇಕಾದ್ದು ಮಾಡಿಕೊಂಡು ಹೋಗ್ಬೋದಾ? ಯಾವಾಗ ಅನ್ಯಾಯವೇ ಕಾನೂನು ಆಗ್ತದೆ, ಅನ್ಯಾಯವೇ ಕಾನೂನು ಅಂತ ಆದರೆ ಪ್ರತಿಭಟನೆ ಅದು ಕರ್ತವ್ಯ ಆಗ್ತದೆ. ಯಾವಾಗ BJP ಕೇಂದ್ರ ಸರ್ಕಾರ ಮಾಡುವಂಥ ಎಲ್ಲ ಅನ್ಯಾಯವೇ ಅದು ಕಾನೂನು ಅಂತ ನಾವು ಪರಿಗಣಿಸಲಿಕ್ಕೆ ಅಂತ ಸರ್ಕಾರ ಹೋದರೆ ಈ ದೇಶದಲ್ಲಿ ಪ್ರತಿಭಟನೆಗಳು ಅದು ಕರ್ತವ್ಯ ಆಗ್ತದೆ. ಇಟ್ ವಿಲ್ ಬಿ ಮ್ಯಾಂಡೇಟ್ರಿ, ಹಾಗೇ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಈ ದೇಶದಲ್ಲಿ ಪ್ರತಿಭಟನೆ ಆಗದೆ ಏನಾದೊಂದು ಆಗಿದೆಯಾ? ಆದ ಕಾರಣ ಬಹುಶಃ ಇವತ್ತು ಆ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ರಾಹುಲ್ ಗಾಂಧಿಯವರು, ಇನ್ನಿತರ ಮುಖಂಡರು ಅವರ ಹೋರಾಟದ ಬೇಡಿಕೆ ಏನಿದೆ? ಒಂದು, ಅದಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವರು ಇವತ್ತು ರಾಜೀನಾಮೆ ಕೊಡಬೇಕು. 2, ಆ ಸಹೋದರ ಮತ್ತು ಸಹೋದರಿಯರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮುಖಾಂತರ ಮಾನಸಿಕ ಆಘಾತಗೊಳಪಟ್ಟು ಯಾರು ಇವತ್ತು ತೀರಿ ಹೋಗಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು. ಈ ಬೇಡಿಕೆಯಲ್ಲಿ ಏನು ತಪ್ಪಿದೆ? ಇದು ಅವರ ಬಹುಶಃ ಅಲ್ಲಿಯ ನಾಯಕರು ಮತ್ತು ರಾಹುಲ್ ಗಾಂಧೀಜಿ ಬೇಡಿಕೆ ಮಾತ್ರ ಅಲ್ಲ, ಇಡೀ ದೇಶದ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಅವರ ಪೋಷಕ ಮತ್ತು ರಕ್ಷಕರ ಇದು ಬೇಡಿಕೆ ಇವತ್ತು ಆಗಿದೆ. ಇದನ್ನು ಈಡೇರಿಸಲೇಬೇಕು. ಇದು ಈಡೇರಿಸುವ ತನಕ ಇದು ಹೋರಾಟ ಖಂಡಿತವಾಗಿ ದೇಶ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ಇದನ್ನು
ಹೊರಗೆ ಚರ್ಚೆ ಮಾಡಲಿಕ್ಕೂ ಇಲ್ಲ, ಪಾರ್ಲಿಮೆಂಟಲ್ಲಿ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡಲಿಕ್ಕಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದದ್ದು, ಈ ದೇಶದಲ್ಲಿ ಇವತ್ತು ಸಂವಿಧಾನಬದ್ಧ ಮತ್ತು BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ವಿರುದ್ಧವಾದ ಆಡಳಿತ ಇವತ್ತು ನಡೆಸ್ತಾ ಇವತ್ತು ಇದೆ ಅಂತ ಹೇಳಿಕೊಂಡ್ರು.